ರೈಲಿನಲ್ಲಿ ಕಿರುಚಾಡುತ್ತಿದ್ದ ಗರ್ಭಿಣಿ, ದಿಕ್ಕುತೋಚದ ಸ್ಥಿತಿಯಲ್ಲಿದ್ದ ಕುಟುಂಬಸ್ಥರು. ಚಲಿಸ್ತಾ ಇರೋ ರೈಲಲ್ಲೇ ನಡೆದ ಆ ಒಂದು ರೋಚಕ ಘಟನೆ ಈಗ ಇಡೀ ಭಾರತೀಯ ರೈಲ್ವೆಯೇ ಹೆಮ್ಮೆ ಪಡುವಂತೆ ಮಾಡಿದೆ. ರೈಲ್ವೆ ಇಲಾಖೆಯ ಸಿಬ್ಬಂದಿಗಳ ಸಮಯ ಪ್ರಜ್ಞೆ ಒಂದು ಜೀವವನ್ನ ಹೇಗೆ ಉಳಿಸಿತೋ ಇಲ್ಲಿದೆ ನೋಡಿ. ಆಲಪ್ಪುಳ ಧನ್ಬಾದ್ ಎಕ್ಸ್‌ಪ್ರೆಸ್‌ನಲ್ಲಿ ಪ್ರಯಾಣಿಸುತ್ತಿದ್ದ 8 ತಿಂಗಳ ಗರ್ಭಿಣಿಗ ಅನ್ನಾವರಂ ದಾಟಿದ ಮೇಲೆ ತೀವ್ರ ಹೆರಿಗೆ ನೋವು ಶುರುವಾಯಿತು. ಗಾಬರಿಯಾದ ಕುಟುಂಬಸ್ಥರು ಟಿಕೆಟ್ ಚೆಕ್ಕರ್ ಜ್ಯೋತಿ ಅವರ ಸಹಾಯ ಕೇಳಿದು. ಜ್ಯೋತಿ ಅವರು ಕ್ಷಣ ಮಾತ್ರವೂ ತಡ ಮಾಡದೆ ರೈಲ್ವೆ ಕಂಟ್ರೋಲ್ ರೂಂಗೆ ವಿಷಯ ಮುಟ್ಟಿಸಿ ತುರ್ತು ಚಿಕಿತ್ಸೆಗೆ ಪ್ಲಾನ್ ಮಾಡಿದ್ರು. ಎಮರ್ಜೆನ್ಸಿ ಅರಿತ ರೈಲ್ವೆ ಇಲಾಖೆ ಯಲಮಂಚಿಲಿ ಸ್ಟೇಷನ್ನಲ್ಲಿ ರೈಲನ್ನ ನಿಲ್ಲಿಸೋಕೆ ಆದೇಶ ನೀಡಿತು. ಟಿಟಿಇ ಜೊತೆಗೆ ರೈಲ್ವೆ ಸಿಬ್ಬಂದಿ ಮತ್ತು ರೈಲಿನೊಳಗಿನ ಪುರುಷ ಪ್ರಯಾಣಿಕರನ್ನ ರೈಲು ಕೋಚ್ನಿಂದ ಹೊರಗೆ ಕಳುಹಿಸಲಾಯಿತು. ಇದರಿಂದ ಬಿ1 ಕೋಚ್ನಲ್ಲಿರುವ ಮಹಿಳೆಗೆ ಸಾಮಾನ್ಯ ಹೆರಿಗೆಯಾಗುವಂತೆ ನೋಡಿಕೊಳ್ಳಲಾಯಿತು. ಅಲ್ಲದೆ ಇದೇ ವೇಳೆ ರೈಲು ನಿಲ್ದಾಣದಲ್ಲಿ 108 ಆಂಬ್ಯುಲೆನ್ಸ್ ರೆಡಿಯಿತ್ತು. ಟಿಟಿಐ ಜ್ಯೋತಿ ಅವರ ತಂಡ ತಾಯಿ ಮತ್ತು ನವಜಾತ ಶಿಶುವನ್ನ ಸುರಕ್ಷಿತವಾಗಿ ಆಸ್ಪತ್ರೆಗೆ ಸೇರಿಸಲು ಸಹಾಯ ಮಾಡಿದರು. ವಿಜಯವಾಡದ ಡಿಆರ್ಎಂ ಮೋಹಿತ್ ಸೋನಕಿಯಾ ಅವರು ಈ ತಂಡದ ಕಾರ್ಯವನ್ನ ಶ್ಲಾಘಿಸಿದ್ದಾರೆ. ಕರ್ತವ್ಯವನ್ನ ಮೀರಿ ಮಾನವೀಯತೆ ಮೆರೆದ ಸಿಬ್ಬಂದಿಗಳಾದ ಜ್ಯೋತಿ, ಬಿಪುಲ್ ಕುಮಾರ್ ಮತ್ತು ಜುಬೇರ್ ಖಾನ್ ಅವರಿಗೆ ಈಗ ಎಲ್ಲೆಡೆಯಿಂದ ಪ್ರಶಂಸೆ ಹರಿದು ಬರ್ತಿದೆ. ರೈಲ್ವೆ ಸಿಬ್ಬಂದಿಯ ಈ ಸಾಹಸದ ಬಗ್ಗೆ ನಿಮ್ಮ ಅನಿಸಿಕೆಯೇನು? ಕಮೆಂಟ್ ಮಾಡಿ. ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.